ಕಾರ್ಕಳ ಪುರಸಭೆಯ 2ನೇ ವಾರ್ಡಿನ ಪರನೀರು ಎಂಬಲ್ಲಿ ಒಣಕಸ ದಾಸ್ತಾನು ಮಾಡಲು ಗೋದಾಮನ್ನ ನಿರ್ಮಿಸಲಾಗಿತ್ತು. ಆದರೆ ಇದೀಗ ಆ ಗೋದಾಮು ಯಾವುದೇ ಉಪಯೋಗಕ್ಕೆ ಬರುತ್ತಿಲ್ಲ ಎಂದು ಸ್ಥಳೀಯರು ಹೇಳುತ್ತಿದ್ದಾರೆ. ಕಾರ್ಕಳ ಪುರಸಭೆ 2ನೇ ವಾರ್ಡಿನ ಪರನೀರು ಎಂಬಲ್ಲಿ ಕಾರ್ಕಳ ಪುರಸಭೆ ವತಿಯಿಂದ ಸುಮಾರು 5 ವರ್ಷಗಳ ಹಿಂದೆ ಪುರಸಭೆಯ ವ್ಯಾಪ್ತಿಯಲ್ಲಿ ಶೇಖರಣೆಯಾಗುವ ಒಣಕಸವನ್ನ ದಾಸ್ತಾನು ಮಾಡಲು ಸುಮಾರು 8 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬೃಹತ್ ಗೋದಾಮನ್ನ ನಿರ್ಮಿಸಿರುತ್ತಾರೆ. ಗೋದಾಮು ನಿರ್ಮಿಸುವ ಸಮಯದಲ್ಲಿ ಸ್ಥಳೀಯರ ಪ್ರಬಲ ವಿರೋಧ ಇದ್ದರೂ ಪುರಸಭಾಧಿಕಾರಿಗಳು ಯಾವುದೇ ವಿರೋಧವನ್ನ ಲೆಕ್ಕಿಸದೆ ಗೋದಾಮನ್ನ ನಿರ್ಮಿಸಿದ್ರು. ಅಂದಿನಿಂದ ಇಂದಿನವರೆಗೂ ಗೋದಾಮು ಯಾವುದೇ ಉಪಯೋಗವಿಲ್ಲದೆ ಪಾಳು ಬಿದ್ದಿರುತ್ತದೆ. ಸ್ಥಳೀಯರು ನಮ್ಮ ಮನೆಯಲ್ಲಿ ಹೆಚ್ಚಿಗೆ ವಸ್ತುಗಳನ್ನ ಈ ಗೋದಾಮಿನಲ್ಲಿ ಶೇಖರಣೆ ಮಾಡಿರುತ್ತಾರೆ. ಯಾರಿಗಾದರೂ ಈ ಕಟ್ಟಡವನ್ನ ಬಾಡಿಗೆ ನೀಡಿದ್ರೆ ಪುರಸಭೆಗೆ ಕನಿಷ್ಠ ಆದಾಯ ಬರಬಹುದು ಎಂದು ಸ್ಥಳೀಯರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಸಾರ್ವಜನಿಕರ ಹಣ 7 ರಿಂದ 8 ಲಕ್ಷ ತನಕ ಪೋಲಾಗಿ ಹೀಗೆ ಹಾಳು ಬಿದ್ದಿರುವುದರಿಂದ ಇದನ್ನು ನಮ್ಮ ಸಲಹೆ ಏನೆಂದರೆ ಇದನ್ನು ಯಾರಿಗಾದರೂ ಒಂದು ಉಪಯೋಗಕ್ಕೆ ಬರುವ ಹಾಗೆ ರೀತಿಯಲ್ಲಿ ಕೊಟ್ಟು ಇದರಿಂದ ಏನಾದರೂ ಆದಾಯ ಬಂದರೆ ಸಾರ್ವಜನಿಕರಿಗೆ ಉಪಯೋಗಕ್ಕೆ ಬರಬಹುದು ಎನ್ನುವ ಅನಿಸಿಕೆ. ಆದುದರಿಂದ ಇನ್ನು ಹಾಗೆ ಹಾಳು ಬಿದ್ದರೆ ಇದರಲ್ಲಿ ಏನಾದರೂ ಅನೈತಿಕತೆ ನಡೆದು ಹೋಗಬಹುದು. ಒಣಕಸ ಹಾಕೊಂಡು ದಾಲಂಟಿ ಯೂಸ್ ಉಂಡ ಯೂಸ್ ಅಂತ ಬೊಕ್ಕಡಿ ದಾಯಗೊಂಡು ಜನಗಳ ಕಾಸು ವೇಸ್ಟ್ ಆಪುನು ಅದಕ್ಕೆ ದಾಲನ ಒಂಜಿ ವ್ಯವಸ್ಥೆ ಬೋಡು ಇಜ್ಜಿನ ಎರಗಂಡಲ ಒಂಜಿ ಯೂಸ್ ಮಲ್ಪಡ ಕೊರಡು